ಮೂಡುಬಿದ್ರೆಯ ಗಾಂಧಿನಗರದಲ್ಲಿ ನಿರ್ಮಾಣಗೊಂಡಿರುವ ಕಾನೂನು ಮಾಪನಶಾಸ್ತ್ರ ಇಲಾಖೆಯ ಮೂಡುಬಿದ್ರೆ ಉಪವಿಭಾಗ ನಿರೀಕ್ಷಕರ ಕಚೇರಿ ಕಟ್ಟಡವನ್ನು ಶಾಸಕ ಕೆ ಅಭಯಚಂದ್ರ ಜೈನ್ ಅವರು ಬುಧವಾರ ಉದ್ಘಾಟಿಸಿದರು. ತೂಕದಲ್ಲಿ ಸೂಕ್ಷ್ಮ ವ್ಯತ್ಯಾಸ ಕಂಡುಬಂದರೂ ಬಡ ಜನರಿಗೆ ತೊಂದರೆಯಾಗುತ್ತದೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಸಿಗಬೇಕು. ಈ ದಿಸೆಯಲ್ಲಿ ತೂಕ ಮತ್ತು ಅಳತೆ ಅಧಿಕಾರಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕಾಗಿದೆ ಎಂದು ಅವರು ಹೇಳಿದರು. ತಾಲೂಕಿಗೆ ಬೇಕಾದ ಹೆಚ್ಚಿನ ಮೂಲಭೂತ ಅವಶ್ಯಕತೆಗಳು ಮೂಡುಬಿದ್ರೆಯಲ್ಲಿದ್ದು, ಇದೀಗ ಕಾನೂನು ಮಾಪನಶಾಸ್ತ್ರ ಇಲಾಖೆಯ ಕಚೇರಿಯೂ ಒದಗಿ ಬಂದಿರುವುದು ಸಂತಸದ ಸಂಗತಿ ಎಂದು ಹೇಳಿದರು. ಗ್ರಾಹಕರಿಗೆ ಇದರ ಬಗ್ಗೆ ಹೆಚ್ಚಿನ ಕನೆಕ್ಷನ್ ಇರುವುದಿಲ್ಲ. ಏನಿದ್ರೂ ಕೂಡ ಇದು ನೇರವಾಗಿ ನಮ್ಮ ವ್ಯಾಪಾರಸ್ಥರು, ಅದೇ ರೀತಿ ಮಂಡಳಿಗಿರುವಂತಹ ಒಂದು ಕೊಂಡಿ, ನಮ್ಮ ಯಾವುದೇ ವಸ್ತು ನಾಗರಿಕರು ಪಡ್ಕೊಳ್ಳುವಾಗ ಪೂರ್ಣ ಪ್ರಮಾಣದ ಅಳತೆಯ ವಸ್ತುಗಳನ್ನು ನಮ್ಮ ಜನರು ಪಡ್ಕೊಳ್ಬೇಕು. ಆ ಉದ್ದೇಶದಿಂದ ಸರ್ಕಾರ ಈ ಕಾನೂನು ಮಾಪನಶಾಸ್ತ್ರ ಇಲಾಖೆಯನ್ನು ಸ್ಥಾಪನೆ ಮಾಡಿದೆ. ಈ ಸಂದರ್ಭ ಪುರಸಭಾಧ್ಯಕ್ಷೆ ಹರಿಣಾಕ್ಷಿ ಎಸ್ ಸುವರ್ಣ, ಉಪಾಧ್ಯಕ್ಷ ವಿನೋದ್ ಸೆರಾವೋ, ಮೂಡ ಅಧ್ಯಕ್ಷ ಸುರೇಶ್ ಪ್ರಭು, ವಾರ್ಡ್ ಸದಸ್ಯ ನಾಗರಾಜ ಪೂಜಾರಿ, ಕೊರಗಪ್ಪ, ಸ್ಥಾಯಿ ಸಮಿತಿ ಅಧ್ಯಕ್ಷ ಅಬ್ದುಲ್ ಬಶೀರ್ ಮತ್ತಿತರರು ಉಪಸ್ಥಿತರಿದ್ದರು.